ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ ಕಾರ್ಯಕ್ರಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇದರ ವತಿಯಿಂದ ಪ್ರತಿ ವಾರ ಆರೋಗ್ಯ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ. ಇವತ್ತು ಮೇ 31 ವಿಶ್ವ ತಂಬಾಕು ರಹಿತ ದಿನಾಚರಣೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನೆಲ್ಲರ ಪರವಾಗಿ ಸ್ವಾಗತಿಸ್ತಾ ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ವಿಶ್ವ ತಂಬಾಕು ರಹಿತ ದಿನ ಅಂತ ಹೇಳಿಕೊಂಡು ಆಚರಣೆ ಆಗುತ್ತಾ ಇದೆ. ಈ ತಂಬಾಕು ರಹಿತ ದಿನ ಅಂದರೆ ಏನು? ಇದು ಯಾವಾಗಿನಿಂದ ಆಚರಣೆ ಬಂತು? ನೋಡಿ, ತಂಬಾಕು ಮನುಕುಲದ ಬಹುದೊಡ್ಡ ವೈರಿ. ಬಹಳಷ್ಟು ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳು, ಬೀಡಿ, ಸಿಗರೇಟ್, ಗುಟ್ಕಾ, ಪಾನ್ ಪರಾಗ್, ಖೈನಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಂಬಾಕು ಉತ್ಪನ್ನಗಳು ಲಭ್ಯವಿದೆ. ಈ ತಂಬಾಕು ಉತ್ಪನ್ನಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ, ನಮ್ಮ ದೇಹಕ್ಕೆ ಉಂಟಾಗುವ ಬರಬಹುದಾದಂತಹ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಿ, ಜನರಲ್ಲಿ ಅರಿವು ಮೂಡಿಸಿ, ಇದನ್ನು ತ್ಯಜಿಸಬೇಕು ಅಂತ ಹೇಳಿ ಜನರಿಗೆ ಒಂದು ಮನವರಿಕೆ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1987 ಏಪ್ರಿಲ್ 7ರಂದು ಈ ಆಚರಣೆಯನ್ನು ಜಾರಿಗೆ ತಂತು. ಏಪ್ರಿಲ್ 7ರಿಂದ ಮಾಡ್ತಾಯಿದ್ದರು 1987. ಆನಂತರ 1988ರಲ್ಲಿ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಆಚರಣೆಯನ್ನು 1988ರಲ್ಲಿ ಸ್ಟಾರ್ಟ್ ಮಾಡಿತ್ತು. ಇದು ಪ್ರತಿ ವರ್ಷ ಈ ಒಂದು ದಿವಸ ತಂಬಾಕು ವ್ಯಸನಿಗಳು 24 ಗಂಟೆಗಳ ಕಾಲ ತಂಬಾಕನ್ನು ವರ್ಜಿಸಿ ಒಂದು ದಿನ ಇಡೀ ತಂಬಾಕು ಬಳಕೆ ಮಾಡದಂತೆ ಇರಬೇಕು ಅಂತೇಳಿ ಪ್ರಚೋದನೆ ಮಾಡಲಿಕ್ಕೆ ಆರಂಭಿಸಿದಂತಹ ಒಂದು ವಿಶೇಷವಾದಂಥ ಪ್ರಯತ್ನ. ಜನರಲ್ಲಿ ಈ ರೋಗದ ಬಗ್ಗೆ ಜಾಗೃತಿ ಮೂಡಿಸಿ, ಅರಿವು ಮೂಡಿಸಿ, ಅದನ್ನು ಬಿಟ್ಟರೆ ನಿಮಗೆ ಏನೇನು ಲಾಭ ಇದೆ, ಅದನ್ನು ಕಂಟಿನ್ಯೂ ಮಾಡಿದರೆ ನಿಮಗೆ ಏನೇನು ತೊಂದರೆಗಳಾಗ್ತದೆ ಎನ್ನೋದನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಈ ವಿಶ್ವಸಂಸ್ಥೆ ಆರಂಭಿಸಿದಂಥ ಒಂದು ವಿಶೇಷ ಅಭಿಯಾನ ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದೆ. ಜಾಗತಿಕವಾಗಿ ಹೇಳುವುದಾದರೆ ಎಷ್ಟೋ ಕೋಟಿ ಮಂದಿ ಈ ತಂಬಾಕು ವ್ಯಸನಗಳಿಗೆ ದಾಸರಾಗಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ 10ರಿಂದ 136 ಕೋಟಿಯಲ್ಲಿ 10ರಿಂದ 16 ಕೋಟಿ ತಂಬಾಕು ಬಳಕೆದಾರರಿದ್ದಾರೆ. ಒಂದೆರಡಲ್ಲ, 16 ಕೋಟಿ ತಂಬಾಕು ಬಳಕೆದಾರರಿದ್ದಾರೆ. ವಾರ್ಷಿಕವಾಗಿ 1 ಕೋಟಿ ಜನ ತಂಬಾಕು ಸಂಬಂಧಿ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸೊ ಇದೊಂದು ಬಹಳ ಜಾಗತಿಕವಾದಂತಹ ಬಹುದೊಡ್ಡ ಸಮಸ್ಯೆ. ಸೊ ಇದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರಣದಿಂದ ವಿಶ್ವಸಂಸ್ಥೆ ಆರಂಭ ಮಾಡಿರುವಂಥದ್ದು. ಒಟ್ಟು 8 ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ವಿಶ್ವಸಂಸ್ಥೆ ಈ ಒಂದು ವಿಶೇಷ ಅಭಿಯಾನವನ್ನು, ಅದು ವರ್ಲ್ಡ್ ಏಡ್ಸ್ ಡೇ ಇದೆ ಡಿಸೆಂಬರ್ 1ಕ್ಕೆ, ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಇದೆ, ಅದನ್ನು ಜುಲೈ 28ಕ್ಕೆ ಮಾಡ್ತಾ ಇದ್ದಾರೆ. ಮತ್ತು ವರ್ಲ್ಡ್ ಟ್ಯೂಬರ್ಕ್ಲೋಸಿಸ್ ಡೇ ಅಂತ ಹೇಳಿ ಅದು ಮಾರ್ಚ್ 24ಕ್ಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ವರ್ಲ್ಡ್ ವ್ಯಾಕ್ಸಿನೇಷನ್ ಅಂತೇಳಿ ಏಪ್ರಿಲ್ ಲಾಸ್ಟ್ ವೀಕ್ನಲ್ಲಿ ವ್ಯಾಕ್ಸಿನೇಷನ್ ವೀಕ್ ಅಂತ ಮಾಡ್ತಾ ಇದ್ದಾರೆ. ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ಅಂತೇಳಿ ಜೂನ್ 14ಕ್ಕೆ ಮಾಡ್ತಾ ಇದ್ದಾರೆ. ಮತ್ತು ವರ್ಲ್ಡ್ ಹೆಲ್ತ್ ಡೇ ಅಂತೇಳಿ ಏಪ್ರಿಲ್ 7ಕ್ಕೆ ಮಾಡ್ತಾ ಇದ್ದಾರೆ. ಈ ಒಂದು 8 ವಿಶೇಷವಾದ ದಿನಗಳನ್ನು ಆಚರಣೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ವಿಶ್ವಸಂಸ್ಥೆ ಮಾಡ್ತಾ ಇರುವಂಥದ್ದು. ಈಗ ಇವತ್ತು ನಾವು ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನ ಅಂಥೇಳಿ 24 ಗಂಟೆಗಳ ಕಾಲ ತಂಬಾಕಿನ ಎಲ್ಲ ಪ್ರಾಡಕ್ಟ್ಗಳನ್ನು ವರ್ಜಿಸಿ ಒಂದು ದಿನವಿಡೀ ಇರಬೇಕು. ಆ ಮೂಲಕ ಅದರಿಂದ ಆಗುವಂತಹ ಪಾಸಿಟಿವ್ ಫೀಲಿಂಗ್ಸನ್ನು, ಧನಾತ್ಮಕವಾದಂಥ ಅಂಶಗಳನ್ನು ಮನವರಿಕೆ ಮಾಡುವ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಅಂದರೆ ಜನಜಾಗೃತಿ ಮಾಡಬೇಕೆನ್ನುವಂತಹ ಕಾರ್ಯಕ್ರಮವಾಗಿ ಇದನ್ನು ಆಚರಿಸ್ತಾ ಇದ್ದೀವಿ. ಹೌದು. ಇದು ಬರೀ ಈ ಮೂಲಕ ಆ ದಿವಸ ಏನು ಬೀದಿ ನಾಟಕಗಳಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಂಬಾಕು ಬಳಸುವುದರಿಂದ ಏನೇನು ದುಷ್ಪರಿಣಾಮ ಆಗ್ಬೋದು, ತಂಬಾಕಿನಿಂದ ಕ್ಯಾನ್ಸರ್ ಬರ್ತದೆ ಅಂತ ಎಲ್ಲರಿಗೂ ಗೊತ್ತು, ಅದನ್ನು ಹೆಚ್ಚು ಬಿಂಬಿಸುವಂಥದ್ದು. ಮತ್ತು ತಂಬಾಕು ಬಿಡುವುದರಿಂದ ನಿಮಗೇನು ಲಾಭ ಇದೆ, ನಿಮ್ಮ ರಕ್ತದೊತ್ತಡ ಕಡಿಮೆ ಆಗ್ತಾ ಇದೆ, ನೀವು ತಂಬಾಕು ಬಿಡುವುದರಿಂದ, ತಂಬಾಕು ಪ್ರಾಡಕ್ಟ್ಗಳನ್ನು ಬಳಸದೇ ಇರುವುದರಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ನಿಮಗೆ ಅದರ ಸಾಧ್ಯತೆ ಕಡಿಮೆ ಆಗ್ತದೆ, ಸ್ಟ್ರೋಕ್ ಆಗೋದು ಕಡಿಮೆ ಆಗ್ತದೆ. ಹೀಗೆ ಜನರಿಗೆ ಅದನ್ನು ಬಿಟ್ಟರೆ ಏನು ನಿಮಗೆ ಪಾಸಿಟಿವ್ ಲಾಭಗಳೇನಿದೆ ಅದನ್ನು ಮನವರಿಕೆ ಮಾಡುವಂಥ ಒಂದು ವಿಶೇಷವಾದಂತಹ ದಿನ. ಈಗ ತಂಬಾಕು ಅಂತ ಹೇಳುವಾಗ ಇದರ ಬಳಕೆ ಯಾವೆಲ್ಲ ರೀತಿಯಲ್ಲಿ ಹೇಗೆಲ್ಲ ಆಗುತ್ತದೆ? ನೋಡಿ, ತಂಬಾಕು ಒಳ್ಳೆಯದಲ್ಲ ಅಂತೇಳಿ ಎಲ್ರಿಗೂ ಗೊತ್ತು. ಬಟ್ ಜನ ಇದರ ದಾಸರಾಗಿಬಿಟ್ಟಿದ್ದಾರೆ. ನಮ್ಮ ಪಬ್ಲಿಕ್ ಏನಾಗಿದೆ ಅಂತ ಹೇಳಿದರೆ ಇದನ್ನು ವೈಭವೀಕರಣ ಜಾಸ್ತಿ ಮಾಡ್ತಾ ಇದೆ ನಮ್ಮ ಸಮಾಜ. ಅದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಪತ್ರಿಕೆಗಳಿರ್ಬೋದು, ನಮ್ಮ ಸಿನಿಮಾಗಳಲ್ಲಿ ಇರ್ಬೋದು. ಒಂದು ಹೀರೋ ಬಂದು ಒಂದು ಸಿಗರೇಟ್ ಎಳೆಯುವ ಸ್ಟೈಲ್ ಇರ್ಬೋದು, ಅಥವಾ ಅದು ಈ ತಂಬಾಕು ಪ್ರಾಡಕ್ಟ್ಸ್ ಅಂದರೆ ಒಂದು ಹೀರೋನ ಲಕ್ಷಣ, ಹೀರೋಯಿಸಮ್ ಅಂಥೇಳಿ ತಂಬಾಕಿನ ಪ್ರಾಡಕ್ಟ್ಸ್ಗೆ ಬಳಸುವುದು ಒಂದು
ಪ್ರತಿಷ್ಠೆಯ ಪ್ರಶ್ನೆ ಅಂತೇಳಿ. ಈಗ ದಾರಿ ತಪ್ಪಲಿಕ್ಕೆ ಬಹಳ ಸುಲಭ. ಈ ಹದಿಹರೆಯದ ಮಕ್ಕಳ ಮನಸ್ಸು ತುಂಬ ಚಂಚಲವಾಗಿರ್ತದೆ. ಯಾವುದೋ ಒಂದು ಫಿಲ್ಮ್ ನೋಡಿರ್ತಾರೆ, ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಸಿನಿಮಾ, ಅದರಲ್ಲಿ ಸಿಗರೇಟ್ ಎಳೆಯುವ ಸ್ಟೈಲೇ ಬೇರೆ ಇರ್ತದೆ. ಅಥವಾ ಸಲ್ಮಾನ್ ಖಾನ್ ಎಂಟರ್ ಆಗುವಾಗ ಒಂದು ಸಿಗರೇಟ್ ಕೈನಲ್ಲಿ ಹಿಡ್ಕೊಂಡು ಬರ್ತಾರೆ. ಇದಕ್ಕೆಲ್ಲ ನಾವು ಕತ್ತರಿ ಹಾಕಬೇಕಾಗತ್ತೆ. ಯಾಕೆಂತ ಹೇಳಿದರೆ ಈ ರೀತಿ ಒಂದು ವ್ಯವಸ್ಥೆನಲ್ಲಿ ಅದನ್ನು ವೈಭವೀಕರಿಸಿದರೆ ಜನ ಅದಕ್ಕೆ ದಾಸರಾಗ್ತಾರೆ. ಆಮೇಲೆ ಎಡಿಕ್ಷನ್ ಆಗ್ತದೆ. ಒಂದು ಪ್ರತಿಷ್ಠೆಗಿರ್ಬೋದು ಅಥವಾ ಫ್ರೆಂಡ್ಸ್ಗಳ ಜೊತೆ ಮೋಜಿಗಾಗಿ ಮಾಡುವಂಥದ್ದು ಕ್ರಮೇಣ ಅದಕ್ಕೆ ಎಡಿಕ್ಷನ್ ಆಗ್ತದೆ. ಕೆಲವು ಜಾಹೀರಾತುಗಳಲ್ಲಿಯೂ ವೈಭವೀಕರಿಸ್ತಾರೆ. ಒಂದು ಸಿಗರೇಟ್ ಹೇಳಿದ ಕೂಡಲೇ ಅವನಿಗೆ ಒಂದು ಒಳ್ಳೆ ಐಡಿಯಾ ಹೊಡೆಯುವುದು. ಹೌದು, ವಿಶೇಷವಾದಂಥ ಒಂದು ಉನ್ಮಾದ ಬರುವಂಥದ್ದು, ಹೊಸದೊಂದು ಐಡಿಯಾ ಬರುವಂಥದ್ದು. ಇದೆಲ್ಲ ಏನಾಗ್ತದೆ ಅಂತ ಹೇಳಿದರೆ ಅದು ಯುವ ಮನಸ್ಸುಗಳಿಗೆ ನಾಟಿಕೊಳ್ತದೆ. ನನಗೂ ಕೂಡ ಸಿಗರೇಟ್ ಹೊಡೆದ್ರೆ ಅಂತಹ ಒಳ್ಳೊಳ್ಳೆಯ ಅಂಶಗಳು ಬರ್ತವೆ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಮೂಡಿಬರ್ತದೆ. ಹೌದು, ಒಂದು ಸಿಗರೇಟ್ ಎಳೆಯೋದು, ಹಿಂದೆ 4 ಗರ್ಲ್ ಫ್ರೆಂಡ್ಗಳು ಬರೋದು, ಈ ರೀತಿಯ ಒಂದು ನೆಗೆಟಿವ್ ಆದಂತಹ ಒಂದು ಮಾಡುವಂಥದ್ದು ಬಹಳ ಸಮಾಜದ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಸಿಗರೇಟ್ ಇರ್ಬೋದು, ಬೇಡಿ ಇರ್ಬೋದು, ಅಥವಾ ಸಿಗರೇಟ್ನಲ್ಲಿ ಹಲವಾರು ಬ್ರ್ಯಾಂಡ್ಗಳಿದೆ. ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಅದು ಇದು ಅಂತೇಳಿ ಶೋಕಿಗಾಗಿ ಮಾಡುವಂಥದ್ದು. ಮತ್ತು ತಂಬಾಕು ಉತ್ಪನ್ನಗಳು, ಕೆಲವರು ನನಗೆ ಟೆನ್ಷನ್ ಇದೆ ಅಂತೇಳಿ ನಾನು ಗುಟ್ಕಾ ತಿನ್ನುವಂಥದ್ದು, ಪಾನ್ ಪರಾಗ್ ಕೈನಿ ತಿನ್ನುವಂಥದ್ದು, ದಿನಗೂಲಿ ನೌಕರರು ಈ ರೀತಿ ಹೇಳುವಂಥದ್ದು. ಕೆಲವರು ಹಲ್ಲು ನೋವಿದೆ ಅಂತೇಳಿ ತಂಬಾಕು ತಿನ್ನುವಂಥದ್ದು, ಎಲೆ ಅಡಿಕೆ ತಿನ್ನುವಂಥದ್ದು. ಇದೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ತಂಬಾಕು ಯಾವುದೇ ರೂಪದಲ್ಲಿ ನೀವು ಬಳಸಿದರೂ ಅದು ವಿಷವೇ. ಖಂಡಿತವಾಗಿ ಸಹ ತಂಬಾಕು ಕ್ಯಾನ್ಸರಿಗೆ ಕಾರಣ ಆಗ್ತಾ ಇದೆ. ಇದು ಜಗತ್ತಿನಲ್ಲಿರುವಂಥ ಒಂದೇ ಒಂದು ಉದಾಹರಣೆ ಅಂದರೆ, ತನ್ನ ಕನ್ಸ್ಯೂಮರ್ನ 50% ಮಂದಿಯನ್ನು ಕೊಲ್ಲುವಂಥ ಒಂದು ವಸ್ತು ಇದ್ದರೆ ಅದು ತಂಬಾಕು. 10 ಕೋಟಿ ಜನ ನೀವು ಟೊಬ್ಯಾಕೊ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ 5 ಕೋಟಿ ಜನ ಸತ್ತೇ ಹೋಗ್ತಾರೆ. ಇದು ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ. ತನ್ನ 50% ಕನ್ಸ್ಯೂಮರ್ಗಳನ್ನು ಖಂಡಿತವಾಗಿ ಕೊಲ್ಲುವಂಥ ಒಂದು ಉತ್ಪನ್ನ ಇದ್ದರೆ ಅದು ಟೊಬ್ಯಾಕೊ. ಇದು ಜನರಿಗೆ ಮನವರಿಕೆ ಆಗಬೇಕು. ನೀವು ಸಿಗರೇಟ್ ಪ್ಯಾಕಿನ ಮೇಲೆ ಅದರಲ್ಲಿ ದೊಡ್ಡ ಕ್ಯಾನ್ಸರ್ ಬರ್ತದೆ, ಸಿಗರೇಟ್ ಸ್ಮೋಕಿಂಗ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕ್ತೀರಾ, ಬಟ್ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೊಡ್ಡದಾಗಿ ಮತ್ತು ಸಿಂಗಲ್ ಸೇಲ್ ಮಾಡಬಾರ್ದು, ಒಂದು ಪ್ಯಾಕ್ ಕೊಡಬೇಕು, ಈ ರೀತಿಯೆಲ್ಲ ಬೇರೆ ಬೇರೆ ರೀತಿಯ ಕಾನೂನುಗಳನ್ನು ಮಾಡಿದೆ. ಬಟ್ ಜನರ ಮನಪರಿವರ್ತನೆ ಆಗದಿದ್ದರೆ ಖಂಡಿತವಾಗಿಯೂ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಅರ್ಥ ಮಾಡಿಕೊಂಡ್ರೆ ಎಲ್ಲ ರೀತಿಯ ಟೊಬ್ಯಾಕೊ ಪ್ರಾಡಕ್ಟ್ಗಳನ್ನು ನಾವು ಬ್ಯಾನ್ ಮಾಡಬೇಕು. ಹಾಗಾದರೆ ಮಾತ್ರ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ತಂಬಾಕು ರಹಿತ ದಿನಾಚರಣೆ. ಈ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾಕಾಗಿ ಜನರಿಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಆಚರಣೆ ಆಗ್ತಾ ಇದೆ ಎನ್ನುವ ಬಗ್ಗೆ ಮತ್ತು ಇದರ ದುಷ್ಪರಿಣಾಮಗಳ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಮಾತುಕತೆಯನ್ನು ಮುಂದುವರಿಸ್ತಾ, ಡಾಕ್ಟ್ರೆ, ಈಗ ತಂಬಾಕು ಹೇಗೆಲ್ಲ ಯಾವ ರೀತಿಯಲ್ಲಿ ಬಳಕೆ ಆಗ್ತದೆ ಅಂತ ಇದರ ದುಷ್ಪರಿಣಾಮಗಳು ಅಂದರೆ ಒಂದೊಂದು ವಿಧದಿಂದ ಒಂದೊಂದು ರೀತಿಯ ದುಷ್ಪರಿಣಾಮಗಳಾಗ್ತದೆ, ಹೇಗೆ ಆಗ್ತದೆ ನೋಡಿ. ತಂಬಾಕು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹವನ್ನು ಕಾಡ್ತದೆ. ಅದು ಹಾರ್ಟಿಗಿರ್ಬೋದು, ಬ್ರೈನಿಗಿರ್ಬೋದು, ರಕ್ತನಾಳಗಳಿಗಿರ್ಬೋದು, ಅಥವಾ ಬಾಯಿ ಒಳಗಡೆ ಇರ್ಬೋದು, ಎಲ್ಲ ಕಡೆ ಅದು ತನ್ನದೇ ಆದಂಥ ಒಂದು ಕದಂಬವಾಹಗಳನ್ನು ವಿಸ್ತರಿಸಿ ದೇಹವನ್ನು ಹಾಳು ಮಾಡುವಂಥದ್ದು. ಜಾಗತಿಕವಾಗಿ ತೆಗೆದುಕೊಂಡರೆ 8 ಮಿಲಿಯನ್ ಅಂದರೆ 80 ಲಕ್ಷ ಮಂದಿ ವಾರ್ಷಿಕವಾಗಿ ಈ ಟೊಬ್ಯಾಕೋದಿಂದಾಗಿ ತೊಂದರೆಗೊಳಗಾಗ್ತಾ ಇದ್ದಾರೆ. ಅದರಲ್ಲಿ 1 ಮಿಲಿಯನ್ ಅಂದರೆ 10 ಲಕ್ಷ ಮಂದಿ ಪ್ಯಾಸಿವ್ ಸ್ಮೋಕರ್ಸ್. ಈಗ ನೀವು ಸಿಗರೇಟ್ ಹೇಳಿದ್ರೆ ನಿಮ್ಮ ಪಕ್ಕದಲ್ಲಿದ್ದ ಇನ್ನೊಬ್ಬನಿಗೂ ಸಹ 8 ಮಿಲಿಯನ್ 80 ಲಕ್ಷ, ಅದರಲ್ಲಿ 8 ಲಕ್ಷ ಮಂದಿ ಪ್ಯಾಸಿವ್. ಅವರು ಮಾಡದ ತಪ್ಪಿಗೆ, ಇನ್ನೊಬ್ಬರು ಮಾಡೋ ತಪ್ಪಿಗೆ ಜೀವ ಕಳೆದುಕೊಳ್ಬೇಕಾಗುತ್ತೆ. ಪರೋಕ್ಷವಾಗಿ ಅವರಿಗೂ ಆಗ್ತದೆ. ನಮಗೂ ಬರ್ತದೆ. 70 ಲಕ್ಷ ಮಂದಿ ವಾರ್ಷಿಕವಾಗಿ ಇದರಲ್ಲಿ ಟೊಬ್ಯಾಕೋದಿಂದಾಗಿ ಜೀವ ಕಳೆದುಕೊಳ್ಳುವಂಥ ಒಂದು ವ್ಯವಸ್ಥೆಗೆ ತೆರೆದುಕೊಂಡಿದ್ದೇವೆ. ಟೊಬ್ಯಾಕೊ ಬಳಸೋದ್ರಿಂದ ನೋಡಿ, ಹಾರ್ಟಿಗೆ ಮೇಯ್ನಾಗಿ ನಮ್ಮ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ, ಹೃದಯಾಘಾತ. ಒಬ್ಬ ಟೊಬ್ಯಾಕೊ ಬಳಸುವವನು ಇತರರಿಗಿಂತ 20 ಪಟ್ಟು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದೇ ರೀತಿ ಒಬ್ಬ ಟೊಬ್ಯಾಕೊ ಬಳಸುವವನಿಗೆ ಇತರರಿಗಿಂತ 10 ಪಟ್ಟು ಜಾಸ್ತಿ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ. 50% ಟೊಬ್ಯಾಕೊ ಬಳಕೆದಾರರಿಗೆ ಒಂದಲ್ಲ ಒಂದು ರೀತಿಯ ಕ್ಯಾನ್ಸರ್ ಬಂದೇ ಬರ್ತದೆ ಅಂತೇಳಿ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಇದು ನಾನು ಹೇಳಿದ್ದಲ್ಲ. ಬಾಯಿನಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ತಂಬಾಕು. ಅದು ನೀವು ಹೊಗೆ ಸೊಪ್ಪು ಇರ್ಬೋದು, ಸ್ಮೋಕಿಂಗು ಇರ್ಬೋದು, ಅಥವಾ ಪಾನ್ ಪರಾಗ್, ಗುಟ್ಕಾ, ಖೈನಿ ಯಾವ್ಯಾವ ರೀತಿಯಲ್ಲೂ ಇಡ್ಬೋದು. 100% ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕಾಸ್ ಫಾರ್ ಓರಲ್ ಕ್ಯಾನ್ಸರ್ ಈಸ್ ಬಾಯಿ ಕ್ಯಾನ್ಸರಿಗೆ ಬಹುಮುಖ್ಯ ಕಾರಣ ಟೊಬ್ಯಾಕೊ ಉತ್ಪನ್ನಗಳು. ಇನ್ನು ಗಂಟಲಿನ ಕ್ಯಾನ್ಸರ್, ವಾಯ್ಸ್ ಬಾಕ್ಸು, ಮತ್ತು ಧ್ವನಿಪೆಟ್ಟಿಗೆ ಕ್ಯಾನ್ಸರ್, ಮತ್ತು ಶ್ವಾಸಕೋಶದ ಕ್ಯಾನ್ಸರ್, ಇವೆಲ್ಲವೂ ಸಹ ಟೊಬ್ಯಾಕೋದಿಂದ ಬರ್ತದೆ. ಇನ್ನು ಸ್ಟ್ರೋಕ್ ಆಗುವಂಥದ್ದು.
ಮೆದುಳಿನ ಆಘಾತ ಆಗುವಂಥದ್ದು, ಅಥವಾ ಮಹಿಳೆಯರಲ್ಲಿ ಗರ್ಭಿಣಿಯರು ಮಾಡೋದರಿಂದ ಪದೇ ಪದೇ ಗರ್ಭಪಾತ ಆಗುವಂಥದ್ದು, ಗರ್ಭಕೋಶದ ಕ್ಯಾನ್ಸರ್ ಆಗುವಂಥದ್ದು, ಪ್ರಿಮೆಚೂರ್ ಡೆಲಿವರಿ ಇವೆಲ್ಲವೂ ಸಹ, ಅಥವಾ ಲೈಂಗಿಕ ನಿರಾಸಕ್ತಿ, ಇನ್ಫರ್ಟಿಲಿಟಿ ಮೇಲ್ಗಳಲ್ಲಿ ಇವೆಲ್ಲವೂ ಸಹ ಟೊಬ್ಯಾಕೋದಿಂದ ಬಳಸೋದ್ರಿಂದ ಆಗುವಂಥ ತೊಂದರೆಗಳು. ಸೊ ಟೊಬ್ಯಾಕೊ ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದೇ ಒಂದು ಲಾಭ ಏನೂ ಇಲ್ಲ. ಯಾರಾದರೂ ಒಬ್ಬರು ಒಂದು ಲಾಭ ಇದೆ ಅಂತ ಹೇಳಿದರೆ ನಾನು ಒಪ್ಪಿಕೊಳ್ಳಿಕ್ಕೆ, ಅದನ್ನು ನಾನು ವಾದ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಒಂದೇ ಒಂದು ಲಾಭ ಇಲ್ಲ. ಇದೊಂದು ಸ್ವಯಂಕೃತ ಅಪರಾಧವಾಗಿದ್ದು ಬೇಡದ್ದನ್ನು ನಾವು ಆಹ್ವಾನಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ. ಅಂದರೆ ನಮ್ಮ ಸಾವನ್ನು ನಾವು ಕ್ರಯ ಕೊಟ್ಟು ತಗೊಳ್ತಾ ಇದ್ದೇವೆ. ಹೌದು ಹೌದು ಹೌದು, ಸಾವಿಗೆ ಅಷ್ಟು ಹತ್ತಿರ ಆಗ್ತಾ ಇದ್ದೇವೆ. ಹೌದು, ರಾತ್ರಿ ಕಂಡ ಬಾವಿಗೆ ಬೆಳಗ್ಗೆ ಹೋಗಿ ಬೀಳುವಂಥದ್ದು, ಹಗಲು ಬೀಳುವಂಥದ್ದು ಅಂತ ಹೇಳ್ತೇವೆ. ಎಲ್ಲರಿಗೂ ಗೊತ್ತಿದೆ ಟೊಬ್ಯಾಕೋದಿಂದ ಬಹಳಷ್ಟು ತೊಂದರೆಗಳಿದೆ ಅಂತೇಳಿ, ಗೊತ್ತಿದ್ದು ಮಾಡುವಂಥ ನಾವು ಅಪರಾಧ. ಸೊ ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಧ್ಯೇಯವಾಕ್ಯ ಇಟ್ಟುಕೊಂಡು ಮಾಡುವಂಥದ್ದು. ಆರಂಭ ಆದಾಗ ಟೊಬ್ಯಾಕೊ ಆ್ಯಂಡ್ ಹೆಲ್ತ್ ಅಂತೇಳಿ ಒಂದು ಧ್ಯೇಯವಾಕ್ಯ ಇಟ್ಕೊಂಡು ಮಾಡಿದ್ವಿ. ಈಗ 2021ರಲ್ಲಿ ಕ್ವಿಟ್ ಟೊಬ್ಯಾಕೊ, ಅಂದರೆ ತಂಬಾಕು ಉತ್ಪನ್ನಗಳನ್ನು ತೊಡೆದು ಹಾಕಿ ಅಂತ ಹೇಳೋ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. 2020ರಲ್ಲಿ ಎವ್ರಿ ಡೇ ಶುಡ್ ಬಿ ನೋ ಟೊಬ್ಯಾಕೊ ಡೇ ಅಂತೇಳಿ. ವರ್ಷದಲ್ಲಿ ಒಂದು ದಿವಸ ನೀವು ಟೊಬ್ಯಾಕೊ ಇಲ್ಲದೆ ಬದುಕುವುದಲ್ಲ, ಪ್ರತಿದಿನವೂ ಧೂಮಪಾನ ರಹಿತ ದಿನ ಆಗಬೇಕು ಅಂತೇಳಿ ಆ ರೀತಿಯ ಧ್ಯೇಯವಾಕ್ಯ ಇಟ್ಟುಕೊಂಡು ನಾವು ಆಚರಣೆ ಮಾಡುವಂಥದ್ದು. ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ, ಎಲ್ಲ ಧೂಮಪಾನಿಗಳೇ, ನೀವು ಧೂಮಪಾನ ಮಾಡೋದರಿಂದ ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಕುಟುಂಬದವರು, ನಿಮ್ಮ ಪಕ್ಕದಲ್ಲಿರುವವರು, ಏನೂ ತಪ್ಪು ಮಾಡದ ಇನ್ನೊಬ್ಬರಿಗೂ ಸಹ ವಾರ್ಷಿಕವಾಗಿ ಪುನಃ ಹೇಳ್ತಾ ಇದ್ದೇನೆ, 80 ಲಕ್ಷ ಜನರಲ್ಲಿ 10 ಲಕ್ಷ ಮಂದಿ, 8 ರಿಂದ 10 ಲಕ್ಷ ಮಂದಿ ಇನ್ನೊಬ್ಬರು ಮಾಡುವ ತಪ್ಪಿನಿಂದಾಗಿ ಶ್ವಾಸಕೋಶದ ಕ್ಯಾನ್ಸರ್ಗೆ ತೊಂದರೆ ಆಗ್ತಾ ಇದೆ. ನನಗೆ ಕೆಲವು ಪೇಷಂಟ್ಗಳು ಕೇಳೋದುಂಟು, ನಾನು ಏನು ಇಷ್ಟರವರೆಗೆ ಸಿಗರೇಟೇ ಎಳೆದಿಲ್ಲ ಆದರೂ ನನಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅಂತೇಳಿ. ಆನ್ಸರ್ ಇಲ್ಲಿದೆ. ಜೆನೆಟಿಕ್ ಕಾರಣಗಳಿರ್ಬೋದು, ಅಥವಾ ಇನ್ನೊಬ್ಬರು ಮಾಡುವಂತಹ ಸ್ಮೋಕಿನಿಂದ ಒಮ್ಮೆ ಸ್ಮೋಕ್ ಮಾಡಿದಾಗ 400ರಷ್ಟು ಕೆಮಿಕಲ್ಸ್ ರಿಲೀಸ್ ಆಗ್ತದೆ, ಹಾನಿಕಾರಕ ಕೆಮಿಕಲ್ಸ್ಗಳು. ಆ ಹೊಗೆ, ಬೇರೆ ಬೇರೆ ರೀತಿಯ ವಿಷಕಾರಿ ಅನಿಲಗಳಿದೆ. ಅದು ನಮ್ಮ ರಕ್ತನಾಳಗಳನ್ನು ಪೆಡಿಸಿಕೊಳ್ಳುತ್ತದೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುವಾಗ ಮಾಡ್ತದೆ. ರಕ್ತದಲ್ಲಿ ರಕ್ತನಾಳ ಪೆಡಿಸಿಕೊಂಡಾಗ BP ಜಾಸ್ತಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಎಲ್ಲ ರೀತಿಯ ಹಲವು ರೀತಿಯ ತೊಂದರೆಗಳಿಗೆ ಅದು ಸದ್ದಿಲ್ಲದೆ ಮುನ್ನಡಿ ಬರ್ತಾ ಇರ್ತದೆ. ನೀವು ಇವತ್ತು ಒಂದು ಸಿಗರೇಟ್ ಎಳೆದರೆ ಏನು ತೊಂದರೆ ಆಗೋದಿಲ್ಲ. ನಿರಂತರವಾಗಿ ನೀವು ದಿನ 4 ಸಿಗರೇಟ್ ಎಳಿತಾ ಹೋದಾಗ ಓವರ್ ಪೀರಿಯಡ್ ಆಫ್ ಟೈಮ್ ಅದು ಹಲವಾರು ತೊಂದರೆಗಳಿಗೆ ಚೈನ್ ರಿಯಾಕ್ಷನ್, ಅದು ಒಂದರಿಂದ ಒಂದು ಕೊಂಡಿ ಇದೆ, ಎಲ್ಲವೂ ಸಹ ನಮಗೆ ಸಾವಿನಲ್ಲಿ ಪರ್ಯಾವಸನ ಆಗ್ತದೆ. ಈಗ ತಂಬಾಕು ದುಷ್ಪರಿಣಾಮಗಳು, ಅದರಿಂದ ಆಗುವಂತಹ ಎಲ್ಲ ಅನಾಹುತಗಳನ್ನು ಹೇಳಿ, ಈಗ ಪ್ರಸ್ತುತವಾಗಿ ಕೋವಿಡ್ ನಮಗೆ ತುಂಬ ಕಾಡ್ತಾ ಇದೆ, ಕೊರೋನಾ. ಈ ಕೋವಿಡ್ ಮತ್ತು ತಂಬಾಕಿಗೆ ಏನು ಸಂಬಂಧ? ನೋಡಿ, COVID-19 ರೋಗ ಧೂಮಪಾನಿಗಳಲ್ಲಿ ಹೆಚ್ಚು ಉಗ್ರವಾಗಿ ಕಾಡ್ತದೆ ಅಂತೇಳಿ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಇದು ಕೋವಿಡಿನ 1ನೇ ಅಲೆಯ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದರು. ಎಷ್ಟು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಅದರಲ್ಲಿ ಎಷ್ಟು ಜನ ಸ್ಮೋಕರ್ಸ್ ಇದ್ದಾರೆ, ಎಷ್ಟು ಜನ ನಾನ್ ಸ್ಮೋಕರ್ಸ್ ಇದ್ದಾರೆ ಅಂತೇಳಿ. ಯಾರ್ಯಾರು ಸ್ಮೋಕಿಂಗ್ ಮಾಡ್ತಾರೋ ಅಂಥವರಿಗೆಲ್ಲ ಕೋವಿಡ್ ಹೆಚ್ಚು ಉಗ್ರವಾಗಿ ಕಾಡಿಸಿದೆ ಅಂತೇಳಿ ಇದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಯಾಕೆ ಅಂತ ಹೇಳಿದರೆ, ಈಗ ಒಮ್ಮೆ ನಾವು ಸ್ಮೋಕ್ ಮಾಡುವಾಗ ಈ ಸಿಗರೇಟಿನ ಹೊಗೆ ನಮ್ಮ ದೇಹದ ಲಂಗ್ಸಿಗೆ ಹೋಗ್ತದೆ. ಹೋಗಿ ಅದರಲ್ಲಿರುವಂತಹ ಗಾಳಿ ಚೀಲಗಳು, ಆಲ್ವಿಯೋಲೈ ಅಂತ ಹೇಳ್ತೇವೆ, ಅಲ್ಲಿ ನಾವು ಸೇವಿಸಿದಂಥ ಗಾಳಿಯಲ್ಲಿರುವಂಥ ಆಕ್ಸಿಜನ್ ಏನಿದೆ, ನಮ್ಮ ಗಾಳಿನಲ್ಲಿ 21% ಆಕ್ಸಿಜನ್ ಇರುವಂಥದ್ದು. ಆ ಗಾಳಿಯಿಂದ ಆಕ್ಸಿಜನ್ ನಮ್ಮ ಆಲ್ವಿಯೋಲೈಯಲ್ಲಿರುವಂಥ ರಕ್ತನಾಳಗಳಿಗೆ ಆಕ್ಸಿಜನ್ ಹೋಗಿ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಹೊರಗೆ ಬಿಡುವಂಥದ್ದು. ಆದರೆ ಈ ಸ್ಮೋಕಿಂಗ್ ಮಾಡುವವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಸ್ಮೋಕಿನಿಂದಾಗಿ ಅಲ್ಲಿರುವಂತಹ ರಕ್ತನಾಳಗಳು ಕೆರಳುತ್ತವೆ. ಅಲ್ಲಿರುವಂಥ ಆಲ್ವಿಯೋಲೈ, ಸಣ್ಣ ಸಣ್ಣ ಜೀವಕೋಶಗಳು ಉರಿಯೂತ, ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಆವಾಗ ಸರಿಯಾಗಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಲ್ಲ. ಆಕ್ಸಿಜನ್ ನಮ್ಮ COVID-19 ರೋಗದಲ್ಲಿ SARS-CoV-2 ಮುಖ್ಯವಾಗಿ ಶ್ವಾಸಕೋಶದ ಮೇಲೆ ದಾಳಿ ಮಾಡುವಂಥದ್ದು, ಶ್ವಾಸಕೋಶದ ಉರಿಯೂತಕ್ಕೆ ಕಾರಣವಾಗ್ತದೆ. ಇಲ್ಲಿ ಮೊದಲೇ ಶ್ವಾಸಕೋಶದ ತೊಂದರೆ ಇದೆ. ಇಲ್ಲಿ ಸ್ಮೋಕರ್ಸ್ಗಳಲ್ಲಿ ಅಲ್ಲಿರುವಂತಹ ಈ ಆಲ್ವಿಯೋಲೆಯಲ್ಲಿರುವಂಥ ಗ್ಲೋಬ್ಲೆಟ್ ಸೆಲ್ಗಳು ಲಿಕ್ವಿಡನ್ನು, ಮ್ಯೂಕಸನ್ನು ಸೆಕ್ರೇಟ್ ಮಾಡ್ತದೆ. ಅದು ಏನಾಗ್ತದೆ ಅಂದರೆ ಈ ಕಲ್ಮಶಗಳನ್ನು ತೆಗೆದುಹಾಕಲಿಕ್ಕೆ ಈ ಸ್ಮೋಕ್ ಮಾಡುವವರಲ್ಲಿ ಎಕ್ಸೆಸಿವ್ ಸೆಕ್ರೇಷನ್ ಆಗ್ತದೆ. ಸೊ ಈ ಕಾರಣದಿಂದ ಅಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ. ಸೊ ಯಾವಾಗ ಸ್ಯಾಚುರೇಷನ್ ಕಡಿಮೆ ಆಗೇ ಆಗ್ತದೆ, COVID-19 ಬಂದಾಗ ಸ್ಯಾಚುರೇಷನ್ ಡ್ರಾಪ್ ಆಗುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನೀವು ಸ್ಮೋಕರ್ ಆಗಿದ್ದರೆ ನಿಮಗೆ ಇದರ ಸಾಧ್ಯತೆ 10 ಪಟ್ಟು ಜಾಸ್ತಿ ಆಗ್ತದೆ. ಸೊ ಸ್ಮೋಕಿಂಗ್ ಮಾಡುವವರಲ್ಲಿ COVID-19 ರೋಗ ಹೆಚ್ಚು
ಉಗ್ರವಾಗಿ ಕಾಡ್ತದೆ, ದಯವಿಟ್ಟು ನೀವು ಸ್ಮೋಕಿಂಗ್ ಮಾಡಬೇಡಿ ಅಂತ ಹೇಳಿ ವಿಶ್ವಸಂಸ್ಥೆಯೇ ತಿಳಿಸಿದೆ. ಆದರೆ ಇನ್ನೊಂದು ವಾದನೂ ಇದೆ, ಸ್ಮೋಕಿಂಗ್ನಲ್ಲಿ ಏನಿದೆ, ನಿಕೋಟಿನ್ ಇದೆ. ನಿಕೋಟಿನ್ ಇರುವುದರಿಂದ ಸ್ಮೋಕರ್ಸ್ಗಳಲ್ಲಿ ಕೋವಿಡ್ ಉಗ್ರವಾಗಿ ಕಾಡುವುದಿಲ್ಲ ಅಂತೇಳಿ ಬೇರೊಬ್ಬರು ವಿಜ್ಞಾನಿಗಳು ಸೌದಿ ಅರೇಬಿಯಾದಿಂದ ವರದಿ ಮಾಡಿದರು. ಆಮೇಲೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿ ಅದು ವಾದ ಸರಿಯಲ್ಲ ಅಂತ ಹೇಳಿ ಸಹ ಆಗಿದೆ. ಒಟ್ಟಿನಲ್ಲಿ ಸೈಂಟಿಫಿಕಲಿ ಹೇಳುವುದಾದರೆ ACE2 ಅಂತ ಹೇಳುವ ಒಂದು ವಾಹಕ, ಪ್ರೋಟೀನ್ ವಾಹಕ ಇದೆ. ಅದು ಜಾಸ್ತಿ ಸೆಕ್ರೀಟ್ ಆಗ್ತದೆ. ಅದು ಜಾಸ್ತಿ ಸೆಕ್ರೀಟ್ ಆದಾಗ ಉರಿಯೂತ ಜಾಸ್ತಿ ಆಗ್ತದೆ, ಆಕ್ಸಿಜನ್ ಎಕ್ಸ್ಚೇಂಜ್ ಆಗೋದಿಲ್ಲ. ಈ ಕಾರಣದಿಂದ COVID-19 ಇರುವವರು ಸ್ಮೋಕ್ ಮಾಡಿದವರಲ್ಲಿ ಹೆಚ್ಚು ಉಗ್ರವಾಗಿರ್ತದೆ. ದಯವಿಟ್ಟು ಸ್ಮೋಕ್ ಮಾಡಬೇಡಿ. ಮಾಡಿದರೆ ನಿಮಗೆ COVID-19 ಬಂದರೆ ಮತ್ತಷ್ಟು ಹೆಚ್ಚಿನ ತೊಂದರೆಗಳಿಗೆ ಕಾರಣ ಆಗ್ತದೆ ಅಂತೇಳಿ ಇದು ಸಂಶೋಧನೆಗಳಿಂದ ಬಂದಂಥ ವಿಚಾರ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ತಂಬಾಕು ರಹಿತ ದಿನ, ಇದರ ಬಗ್ಗೆ ವಿಶೇಷ ಮಾತುಕತೆ ನಡೆಸ್ತಾ ಇದ್ದೇವೆ. ಒಳ್ಳೆಯ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಇದೀಗ ಕೋವಿಡ್ನ ದುಷ್ಪರಿಣಾಮಗಳಾಯಿತು, ಅದರಲ್ಲೂ ಕೊರೋನಾದವರಿಗೆ ಹೆಚ್ಚು ಬಾಧಿತವಾಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ಇದನ್ನು ಹೇಗೆ ತಡೆಗಟ್ಟಬಹುದು ಡಾಕ್ಟ್ರೆ? ನೋಡಿ, ಇದನ್ನು ತಂಬಾಕು ವರ್ಜನೆ ಶಿಬಿರಗಳು ಜನ ಮಾಡ್ತಾರೆ. ಆದರೆ ಎಲ್ಲಿವರೆಗೆ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರೆಗೆ ನಮಗೆ ಅರ್ಥ ಆಗಬೇಕು ಅದರಿಂದ ಏನೇನು ತೊಂದರೆ ಇದೆ ಅಂತೇಳಿ. ಅದನ್ನು ಮನ ಪರಿವರ್ತನೆ ಆಗದಿದ್ದರೆ ಖಂಡಿತವಾಗಿ ಯಾವ ಇದನ್ನು ಬಿಡಿಸಲಿಕ್ಕೆ, ಚಟವನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದಲ್ಲದೆ ಸರ್ಕಾರ ಸಹ ಕೆಲವೊಂದು ಕ್ರಮಗಳನ್ನು ಮಾಡಬೇಕಾಗ್ತದೆ. ಆಲ್ರೆಡಿ ಮಾಡಿದೆ. ಏನಂದರೆ ತಂಬಾಕು ಉತ್ಪನ್ನಗಳನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಬಳಸುವಂತಿಲ್ಲ, ಶಾಲೆಗಳ ಪಕ್ಕದಲ್ಲಿ ಬಳಸುವಂತಿಲ್ಲ, ಶಾಲೆಗಳಲ್ಲಿ 100 ಮೀಟರ್ ದೂರದಲ್ಲಿ ಯಾವುದೇ ಉತ್ಪನ್ನಗಳನ್ನು ಮಾರುವಂತಿಲ್ಲ. ಅದು ಕೋಪ್ಟಾ ಅಂತೇಳಿ, ಕಂಟ್ರೋಲ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ ಕೋಪ್ಟಾ ಅಂತೇಳಿ, ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತೇಳಿ, ಅದರ ಮುಖಾಂತರ ಈ ಕೈನಿ ಇರ್ಬೋದು, ಪಾನ್ ಪರಾಗ್ ಇರ್ಬೋದು, ಜರ್ದಾ ಇರ್ಬೋದು, ಸಿಗರೇಟ್ಗಳನ್ನು ಸೇಲ್ ಮಾಡುವಂಗಿಲ್ಲ, ಲೂಸಾಗಿ ಒಂದೊಂದು ಕೊಡುವಂಗಿಲ್ಲ. ಹೀಗೆ ಹಲವಾರು ರೂಲ್ಗಳನ್ನು ಮಾಡಿದೆ. ಈ ರೂಲ್ಗಳನ್ನೆಲ್ಲ ನಾವೇ ಮಾಡೋದು, ನಾವೇ ಬ್ರೇಕ್ ಮಾಡೋದು. ಎಲ್ಲಿವರೆಗೆ ಜನರ ಪಾಲುದಾರಿಕೆ ಇಲ್ಲವೋ ಅಲ್ಲಿವರೆಗೆ ಈ ರೂಲ್ಗಳಿಗೆ ಅರ್ಥ ಇಲ್ಲ. ಸೊ ಸರ್ಕಾರ ಈ ವೈಭವೀಕರಿಸುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಲಿಮಿಟ್ ಮಾಡಬೇಕು. ಇದರಲ್ಲಿ ಬಹಳಷ್ಟು ಟ್ಯಾಕ್ಸ್ ಬರ್ತದೆ, ಬಹಳಷ್ಟು ಹಣನೂ ಬರ್ತದೆ ಸರ್ಕಾರಕ್ಕೆ. ಮದ್ಯಪಾನ ಮತ್ತು ಧೂಮಪಾನ ಎರಡೂ ಸಹ ಒಳ್ಳೆಯದಲ್ಲ ಅಂತ ಗೊತ್ತು, ಆದರೆ ಅತಿ ಹೆಚ್ಚು ಆದಾಯ ತರುವಂತಹ ಸೊತ್ತುಗಳು ಅವೆ. ಹೌದು. ಆದ ಕಾರಣ ಏನು ಮಾಡಬೇಕು ಅಂತಂದರೆ ಒಂದು ಲಿಮಿಟ್ ಹಾಕಬೇಕು. ಹೇಗೆ ನಾವು ಆಧಾರನ್ನು ಎಲ್ಲದಕ್ಕೂ ಲಿಂಕ್ ಮಾಡ್ತೇವೆ, ಒಬ್ಬನಿಗೆ ಸಿಗರೇಟ್ ಎಳೆಯವನಿಗೂ ಆಧಾರ್ ಲಿಂಕ್ ಮಾಡಲಿ, ಯಾವಾಗ ಗೊತ್ತಾಗ್ತದೆ ಒಬ್ಬ ಎಷ್ಟು ಸಿಗರೇಟ್ ಎಳಿತಾನೆ, ಅವನಿಗೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿ. ಸೊ ಈ ರೀತಿಯ ಒಂದು ವ್ಯವಸ್ಥೆಗೆ ನಾವು ನಾಂದಿ ಹಾಡಬೇಕು. ಎಲ್ಲವನ್ನ ಸರ್ಕಾರ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ನಾವು ಜನರ ಪಾಲುದಾರಿಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ಫ್ಯಾಮಿಲಿಯವ್ರನ್ನ ನೋಡಿಕೊಂಡು ಇದನ್ನೆಲ್ಲ ನಾವು ಪಾಲಿಸಿದರೆ ಖಂಡಿತವಾಗಿ ಸಹ ಇದನ್ನು ತಡಿಲಿಕ್ಕೆ ಸಾಧ್ಯ ಇದೆ, ತಡಿಬೇಕು. ಇಲ್ಲ ಅಂತ ಹೇಳಿದರೆ ಹಲವಾರು ರೋಗಗಳಿಗೆ ಬಂದು ಮತ್ತೆ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಸಾಧ್ಯವಾಗದಂತಹ ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ. ಸರ್ಕಾರನೂ ಕೈ ಜೋಡಿಸಬೇಕು, ಸರಿಯಾದ ರೂಲ್ಗಳನ್ನು ಸಾಕಷ್ಟು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜನರು ಸಹಕಾರ ಬೇಕು. ಒಟ್ಟಿನಲ್ಲಿ ಎಲ್ಲರ ಒಟ್ಟು ಸೇರಿದರೆ ಮಾತ್ರ ಈ ಒಂದು ಟೊಬ್ಯಾಕೊ ನ್ಯೂಸೆನ್ಸ್ ಏನಿದೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ಇದರ ಮುಂಜಾಗ್ರತೆ ಮತ್ತು ಸಂದೇಶ ಹೇಗೆ? ಮುಂಜಾಗ್ರತೆ ನೋಡಿ, ಪ್ರತಿಯೊಬ್ಬರು ಸೊಸೈಟಿನಲ್ಲಿ ಬದುಕುವಾಗ ರೆಸ್ಪಾನ್ಸಿಬಲ್ ಆಗಿ ಇರಬೇಕಾಗತ್ತೆ. ಟೊಬ್ಯಾಕೋದಿಂದ ಬಹಳಷ್ಟು ಪರಿಣಾಮಗಳು ನಾನು ಹೇಳಿದೆ. ಕ್ಯಾನ್ಸರ್ನಿಂದ ಹಿಡಿದು ಬೇರೆ ಬೇರೆ ರೀತಿಯ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. ಅವನ ಜೀವನದ ಒಂದು ಆದಾಯದ ಒಂದು ಪಾಲು ನೇರವಾಗಿ ಈ ಗುಟ್ಕಾ ಪಾನ್ ಪರಾಗೆ ಹೋಗ್ತದೆ. ಒಬ್ಬ ದಿನಗೂಲಿ ನೌಕರ ದಿನ 10 ಪಾನ್ ಪರಾಗ್ ತಿಂತಾನಂದರೆ ಅವನ ದಿನದ ಗಳಿಕೆಯಲ್ಲಿ 100 ರೂಪಾಯಿ ಅವನಿಗೆ ಇದಕ್ಕೆ ಹೋಯಿತು. ಈಗ ಬಹುಶಃ ಒಂದು ಸಿಗರೇಟಿಗೆ 12-15 ರೂಪಾಯಿನೋ ಇದೆ. ಒಬ್ಬ 10 ಸಿಗರೇಟ್ ಸೇರ್ತಾ ಇದ್ದಾನಂದರೆ ಅವನಿಗೆ 150 ರೂಪಾಯಿ ದಿನಕ್ಕೆ ಸಿಗರೇಟಿಗೆ ಬೇಕು. ಸೊ ಅವನ ಫ್ಯಾಮಿಲಿಗೆ ಏನೂ ಪೌಷ್ಟಿಕ ಆಹಾರ ಸಿಗುವುದಿಲ್ಲ. ಇದು ಚೈನ್ ರಿಯಾಕ್ಷನ್ ಆಗ್ತದೆ. ಸೊ ಸಂದೇಶ ಅಂದರೆ ಜನರು ಅರ್ಥ ಮಾಡಿಕೊಳ್ಬೇಕು, ಟೊಬ್ಯಾಕೊ ಪ್ರಾಡಕ್ಟ್ಗಳಿಂದ ಭಾಳಷ್ಟು ತೊಂದರೆಗಳಾಗ್ತಾ ಇದೆ, ನಾನು ಮಾಡುವುದರಿಂದ ನಾನು ಸಫರ್ ಆಗುವುದಲ್ಲದೆ ನನ್ನ ಕುಟುಂಬನೂ ಸಫರ್ ಆಗ್ತದೆ ಅಂತ ಒಂದು ಪರಿಜ್ಞಾನ ಅವರಿಗೆ ಬರಬೇಕಾಗತ್ತೆ. ಮತ್ತು ಸರ್ಕಾರವೇ ಎಲ್ಲವೂ ಮಾಡಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಎಲ್ಲರೂ ಒಟ್ಟು ಸೇರಿ ಈ ಒಂದು ಟೊಬ್ಯಾಕೊ ಪ್ರಾಡಕ್ಟ್ಗಳನ್ನು ನಾವು ಲಿಮಿಟ್ ಮಾಡಿದರೆ ಮಾತ್ರ ಒಂದು ಸುದೃಢವಾದಂಥ ಆರೋಗ್ಯಪೂರ್ಣ ಸಮಾಜ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲವಾದರೆ ಬರೀ ಕಾನೂನಿನ ಮುಖಾಂತರ ನೀವು ಪಬ್ಲಿಕ್ ಪ್ಲೇಸ್ನಲ್ಲಿ ಒಬ್ಬ ಸಿಗರೇಟ್ ಎಳೆದ ಅಂತ ನೀವು 500 ರೂಪಾಯಿ ಫೈನ್ ಹಾಕಿದರೆ ಅವನು ಮನೆಯಲ್ಲಿ ಹೋಗಿ ಟಾಯ್ಲೆಟಲ್ಲಿ ಕೂತ್ಕೊಂಡು ಸಿಗರೇಟ್ ಎಳಿತಾನೆ. ಅವನ ಮನ ಪರಿವರ್ತನೆ ಆಗಬೇಕು, ತಂಬಾಕು ವರ್ಜನ ಶಿಬಿರ ಆಗಬೇಕು, ಪ್ಲಸ್ ರೂಲ್ಗಳು ಬೇಕು. ರೂಲ್ಗಳು, ಶಿಕ್ಷೆಗಳು, ಸರ್ಕಾರದ ಇಚ್ಛಾಶಕ್ತಿ ಮತ್ತು ನಮ್ಮ ಇಚ್ಛಾಶಕ್ತಿ ಇವೆಲ್ಲವೂ ಒಟ್ಟು ಸೇರಿದರೆ ಮಾತ್ರ ನಾವು ಈ ಟೊಬ್ಯಾಕೊ ಮೆನಾಕನ್ನು ಖಂಡಿತವಾಗಿಯೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಿದರೆ ಮಾತ್ರ ನಾವು ಒಂದು ತಂಬಾಕು ಮುಕ್ತ ಭಾರತವನ್ನು ಮಾಡಲಿಕ್ಕೆ ಸಾಧ್ಯ ಇದೆ.
ನಮ್ಮ ದೇಶ ತಂಬಾಕು ಮುಕ್ತ ಆದರೆ ಖಂಡಿತವಾಗಿಯೂ ಸಹ ನಾವು ವಿಶ್ವದಲ್ಲಿ ಒಂದು ಹಿರಿಯಣ್ಣನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದರೆ ಈ ನಮ್ಮ ಭಾರತ ದೇಶದಲ್ಲಿ 10ರಿಂದ 12 ಕೋಟಿ ಬಳಕೆದಾರರಲ್ಲಿ 50%, 6ರಿಂದ 8 ಕೋಟಿ ಜನ ಸಾಯ್ತಾ ಇದ್ದಾರೆ ಟೊಬ್ಯಾಕೋದಿಂದ. 6ರಲ್ಲಿ 8 ಕೋಟಿ ಜನ ಸಾಯುವವರೆಲ್ಲ ಯಂಗ್ ಜನ್ರೇಷನಿಗೆ ಸಾಯುವಂಥದ್ದು. ಯಂಗ್ ಜನ್ರೇಷನ್ ಅಂದರೆ ಈ ಪ್ರೊಡಕ್ಟಿವಿಟಿ ಜಾಸ್ತಿ ಇರುವಂಥದ್ದು, 30, 20, 40ರ ವಯಸ್ಸಿನವರು ಸಾಯುವಂಥದ್ದು. ಒಂದು ದೇಶದ ಆಸ್ತಿ ಅಂದರೆ ಆ ದೇಶದ ಯುವಶಕ್ತಿ. ಯಾವಾಗ ಈ ಯುವಕರು, ಒಂದು ದೇಶದ ಶಕ್ತಿ ಏನಿದೆ, 6 ಕೋಟಿ ಜನ ಯುವ ಜನರು ಸತ್ತು ಹೋದರೆ ಆ ದೇಶದ ಪ್ರೊಡಕ್ಟಿವಿಟಿಗೆ ಏನಾಗಬೇಕು? ಮೊದಲೆಲ್ಲ ಕ್ಯಾನ್ಸರು 60, 70ರಲ್ಲಿ ಬರ್ತಾ ಇದೆ, ಇವತ್ತು 20, 30ರಲ್ಲಿ ಬಾಯಿ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ ಆಗಿ ಜನ ಸಾಯ್ತಾ ಇದ್ದಾರೆ. ಆವಾಗ ಸಮಾಜದ ಮೇಲೆ ಅವರು ಹೊರೆಯಾಗ್ತಾರೆ, ಪ್ರೊಡಕ್ಟಿವಿಟಿ ಇಡೀ ಕುಟುಂಬ ಸಫರ್ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸಿಂಹಾವಲೋಕನ ಮಾಡಿ ತಂಬಾಕು ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ವೈದ್ಯರು ಇರ್ಬೋದು, ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತೇವೆ, ಜನರು ಸಹ ಸಹಕಾರ ಕೊಡಬೇಕು, ಸರ್ಕಾರ ಸಹ ಸಹಕಾರ ಕೊಡಬೇಕು. ಹಾಗೆ ಮಾಡಿದರೆ ಮಾತ್ರ ಒಂದು ತಂಬಾಕು ಮುಕ್ತ ಭಾರತವನ್ನು ಮಾಡ್ಬೋದು. ಅದರಿಂದ ನಮ್ಮ ದೇಶದ ಪ್ರೊಡಕ್ಟಿವಿಟಿ ಜಾಸ್ತಿಯಾಗಿ, GDP ಜಾಸ್ತಿಯಾಗಿ ನಾವು ದೇಶದ ವಿಶ್ವದಲ್ಲಿ ಭಾರತ ಅತಿ ಶಕ್ತಿಶಾಲಿ ದೇಶ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಾನು ಕೇಳುಗರಲ್ಲಿ ಕೇಳೋದು, ತಂಬಾಕುವನ್ನು ಬಿಟ್ಟು ಬಿಡಿ, ಒಂದು ಶುದ್ಧವಾದಂಥ ಆರೋಗ್ಯಪೂರ್ಣ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ತಂಬಾಕು ರಹಿತ ದಿನ, ಇದರಿಂದಾಗುವ ದುಷ್ಪರಿಣಾಮಗಳು, ನಮ್ಮ ದೇಹದ ಮೇಲೆ ಆಗುವ ಅನಾಹುತಗಳು, ಜೊತೆಗೆ ನಮ್ಮ ಕುಟುಂಬವನ್ನು ಅದು ನಾಶದ ಅಂಚಿಗೆ ಕೊಂಡೊಯ್ಯುತ್ತದೆ ಎನ್ನುವಂತಹ ಮಾರ್ಮಿಕವಾದಂತಹ ಮಾತುಗಳನ್ನು ಹೇಳಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ನಮ್ಮ ದೇಹದ ಆರೋಗ್ಯ, ನಮ್ಮ ಕುಟುಂಬದ ರಕ್ಷಣೆ, ನಮ್ಮ ದೇಶದ ಪ್ರಗತಿ ಇವೆಲ್ಲವೂ ನಮ್ಮ ಕೈಯಲ್ಲಿ ಇದೆ. ಇದಕ್ಕೆ ನಾವು ಮನಸ್ಸು ಮಾಡಬೇಕು. ನಾವು ದೃಢ ಮನಸ್ಸಿನಿಂದ ಈ ವಿಶ್ವ ತಂಬಾಕು ರಹಿತ ದಿನದಂದು ತಂಬಾಕು ಮುಕ್ತರನ್ನಾಗುವಂತಹ ಒಂದು ದೃಢ ಸಂಕಲ್ಪಕ್ಕೆ ಬರೋಣ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಒಳ್ಳೆಯ ಮಾಹಿತಿ ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು ಡಾಕ್ಟ್ರೆ. ಧನ್ಯವಾದಗಳು.